ಹಾಕಿಬಿಟ್ಟು ಮನೆಗೆ ಹೋದ್ರೆ ಅದು ಅವಕಾಶ ಇಲ್ಲ. ಅದರಿಂದ ತಮ್ಮ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೆದು ಈ ಒಂದು ಅದೃಷ್ಟದ ಒಂದು ಬಾಕ್ಸ್ ಇದೆ, ಆ ಬಾಕ್ಸಿನ ಒಳಗಡೆ ತಮ್ಮ ಅದೃಷ್ಟದ ಸಂಖ್ಯೆಯನ್ನು ಹಾಕಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈಗ ನಡೆಯಲಿಕ್ಕಿದ ಎಲ್ಲ ಸದಸ್ಯರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಪ್ರಾರಂಭ ಆಗ್ತಾ ಇದೆ. ನಮ್ಮ ASP Q4 ಮೆಲ್ವಿನ್ ಸರ್ ಅವರು ವೇದಿಕೆ ಹತ್ರ ಬರಬೇಕು. ಹಾಗೇನೆ HR ಮೇಡಮ್, ಶಾಲಿನಿ ಮೇಡಮ್ ಕೂಡ ವೇದಿಕೆ ಹತ್ರ ಬರಬೇಕು. ಆಳುಗಳಿಗೆ ಶೇಕ್ ಹ್ಯಾಂಡ್ ಕೊಡುವ ಮುಖಾಂತರ ಈ ಒಂದು ಸಂಗೀತ ಸ್ಪರ್ಧೆಗೆ ಚಾಲನೆ ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ವಿಶ್ವನಾಥ್ ಡಿ. ಏನು ನೆಕ್ಸ್ಟ್? ಶ್ವೇತಾ ಬನ್ನಿ ಮೇಡಮ್, ಬನ್ನಿ ಮೇಡಮ್, ಮೇಡಮ್ ಬನ್ನಿ. ಶ್ವೇತಾ. ನೆಕ್ಸ್ಟ್ ಜಯಪ್ರಕಾಶ್. ವಿದ್ಯಾ. ಪ್ರವೀಣ. ಕಮಲಾಕ್ಷ. ವಿಶ್ವನಾಥ್ ಸಿ ಬಂದಿಲ್ಲ. ರಾಜಶೇಖರ್. ನವೀನ್. ಓಕೆ. ಭಕ್ತಿ ಬವಡು ಇರೆ ಪಾದಲು ಸೋಗಿಪೆ ಓ ಶಾರದೆ ದಯದೀದ ಕಾಪುಲೆ ಅಮ್ಮ ಪತ್ತಪ್ಪೆ ಜೋಕೊಲು ಮಾತಿರ್ಲ ಸೇರ್ದೆ ಮಲ್ಪುವ ಈರೆನ ಸೇವೆನೆ ಪೊನೆದೆ ಪತ್ತಪ್ಪೆ ಜೋಕೊಲು ಮಾತಿರ್ಲ ಸೇರ್ದೆ ಮಲ್ಪುವ ಈರೆನ ಸೇವೆನೆ ಪೊನೆಡೆ ಪೊನ್ನುಡೆ ಈರೆ ನಡಪಾದು ಕೊರಡು ಪೊನ್ನುಡೆ ಈರೆ ನಡಪಾದು ಕೊರಡು ಭಕ್ತಿಡು ಕೊರುಪಿನ ಕಾಣಿಕೆ ಪಡೆದು ಸುಗಿಪೆ ಓ ಶಾರದೆ ದಯದೀದ ಕಾಪುಲೆ ಅಮ್ಮ ಮೂವರಿ ಸತ್ಯನು ಮೇರೆ ಪೆಂಚಿ ಪುರೋಟು ಲಕ್ಷ್ಮೀ ನರಸಿಂಹ ದೇವರೇ ಸಾಲೋಟು ಕಾಪುಲೆ ಈರನ ಜೋಕ್ಲೇನ್ ದಯಟು ಕಾಪುಲೆ ಈರನ ಜೋಕ್ಲೇನ್ ದಯಟು ನಿತ್ಯಲ ತಾಂಕದ ಉಂತಾಲೆ ನೀಲೆಟು ಸುಗಿಪೆ ಓ ಶಾರದೆ ದಯದೀದ ಕಾಪುಲೆ ಅಮ್ಮ ಓ ಭಕ್ತಿ ಬವಡು ಇರೆ ಪಾದಲು ಸುಗಿಪೆ ಓ ಶಾರದೆ ದಯದೀದ ಕಾಪುಲೆ ಅಮ್ಮ ದಯದೀದ ಕಾಪುಲೆ ಅಮ್ಮ ದಯದೀದ ಕಾಪುಲೆ ಅಮ್ಮ. ಅಭಿನಂದನೆಗಳು ವಿಶ್ವನಾಥ್ ಬಿ. ನೆಕ್ಸ್ಟ್ ಸ್ಪರ್ಧಾಳು ಶ್ವೇತಾ. ನೀ ನನ್ನ ಜೀವ, ನೀ ನನ್ನ ಭಾವ, ಬೆರೆತಾಂಗ ಹಾಲು ಜೇನ, ಸ್ವಚ್ಛಂದ ಬಾನ ಹಕ್ಕಾಗಿ ಹಾರಿ ಮಿನಗೋಣ ಚುಕ್ಕಿ ಹಾಂಗ, ಮಿನಗೋಣ ಚುಕ್ಕಿ ಹಾಂಗ. ಕಾಣದೆ ನಿನ್ನ ಚಡಪಡಿಸಿ ಜೀವ ಮಳೆ ಮೋಡ ಮುಸುಕಿದಾಂಗ, ಕಂಡಾಗ ನಿನ್ನ ಬಿಂದಿಗೆಯ ಚಂದ್ರ ಇಳಿದಾಂಗ ಮನಸ್ಸಿನೊಳಗ, ಇಳಿದಾಂಗ ಮನಸ್ಸಿನೊಳಗ. ರಸಬಾಳೆ ತಿನಿಸಿ
ಮುಂಗುರುಳು ಸರಿಸಿ ಮಗುವಾಂಗ ತೊಡೆಯ ಮ್ಯಾಲ ಬೊಗಸೆಯ ಹಿಡಿದು ಕಾಯುವೆನು ನಾನು ಬಾಳೆಲೆಯ ನೆರಳ ಹಾಂಗ ಬಾಳೆಲೆಯ ನೆರಳ ಹಾಂಗ ಈ ನಿನ್ನ ನಗೆಯು ಮನವೆಲ್ಲ ತುಂಬಿ ಹರಡೈತಿ ಬಳ್ಳಿ ಹಾಂಗ ಹನಿಗೂಡು ಹೊತ್ತು ಕಟ್ಟೈತಿ ಕಪ್ಪು ಮನವೆಲ್ಲ ಹಕ್ಕಿ ಹಾಡ ಮನವೆಲ್ಲ ಹಕ್ಕಿ ಹಾಡ ಮನವೆಲ್ಲ ಮಲು ಮಲ್ಲಿಗೆಯ ಘಮಲು ಕುಡಿದಾಂಗ ಜೇನು ಭ್ರಮರ ನಗೆಯೊಂದು ಅರಳಿ ಹೂದುಟಿಯ ಮ್ಯಾಲ ಹರಿದಾಂಗ ಉಕ್ಕಿ ಹಾಲ ಹರಿದಾಂಗ ಉಕ್ಕಿ ಹಾಲ ಚೆಂದುಟಿಯ ಮಾತು ಮುಸ್ಸಂಜೆಯಲ್ಲಿ ತಂಗಾಳಿ ತೀಡಿದಾಗ ನೀ ಹೋದ ಹಾದಿ ನಿಶಬ್ದವಾಗಿ ಮಳೆ ಬಂದು ನಿಂತ ಹಾಂಗ ಮಳೆ ಬಂದು ನಿಂತ ಹಾಂಗ ನೀ ನನ್ನ ಜೀವ ನೀ ನನ್ನ ಭಾವ ಬೆರೆತಾಂಗ ಹಾಲು ಜೇನ ಸ್ವಚ್ಛಂದ ಬಾನ ಹಕ್ಯಾಗಿ ಹಾರಿ ಮಿನಗೋಣ ಚುಕ್ಕಿ ಹಾಂಗ ಮಿನಗೋಣ ಚುಕ್ಕಿ ಹಾಂಗ. ಥ್ಯಾಂಕ್ ಯು ಶ್ವೇತಾ ಅವರಿಗೆ. ನೆಕ್ಸ್ಟ್ ಸ್ಪರ್ಧಿ ಜಯಪ್ರಕಾಶ್. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮಧಲಸಾ ಮಂಜುಳವಾಗ್ವಿಲಾಸಾ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾ ಮಂಜುಳವಾಗ್ವಿಲಾಸಾ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿಂ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತಿ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತಿ ಕುಂಕುಮರಾಗ ಶೋಣಿ ಪುಂಡ್ರೀಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಃ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಶುಕ ಪ್ರಿಯೇ ಸುಧಾ ಸಮುದ್ರಾಂತ ಹೃದ್ಯನ್ಮನಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾ ಲೋಲತಾ ನೀಲದಾ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ಧನ್ಯವಾದಗಳು. ವಂದನೆಗಳು ಜಯಪ್ರಕಾಶ್. ನೆಕ್ಸ್ಟ್ ಸ್ಪರ್ಧಿ ವಿದ್ಯಾ. ಕೃಷ್ಣ ಕೃಷ್ಣ
ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರ ಇಲ್ಲದ ರಾತ್ರಿ ಬೀಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರ ಇಲ್ಲದ ರಾತ್ರಿ ಬೀಳು ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ಮಾತಿಲ್ಲ ಬಿಗಿದಿದೆ ದುಃಖ ಕೊರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಇನ್ನು ಮುಂದೆ ಪ್ರವೀಣ್. ಎಲ್ರಿಗೂ ನಮಸ್ತೆ. ಒಂದು ಭಕ್ತಿಗೀತೆ. ಶಂಕರ ಶರೀರ ಹರ ಜೀವೇಶ್ವರ ಶಂಕರ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಕ್ಷಣ ರಾಗನ ಯೋಗನ ಪ್ರಾಣಮಣಿ ಗಾನಮಣಿ ಪ್ರಾಣಮೇ ಗಾನಮಣಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮಣಿ ನಾಗೋಪಾಸನ చేసిన కందర నీలకందర శుద్రమేఘ విఘ్నగానమిది అవతరించరా వితరించరా శంకర నాద శరీర పర వేద విహార హర జీవేశ్వర శంకర మురిసే మెరుపులు మురిసే పువ్వుల చిరు చిరు నవ్వులు కాబోలు ఉరిమేరుల సిరి సిరి నవ్వులు కాబోలు పరవశన శిరసూగంగా ధరకు జార
ಶಿವಗಂಗಾ ಪರವಶನ ಶಿರಸಿ ಗಂಗಾ ಧರಕು ಜಾರನ ಶಿವಗಂಗಾ ನಾಗಾನಲರಿ ಗಂಗಾ ಆನಂದ ವೃಷ್ಟಿನೇ ತಡವಂಗ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಶಂಕರ ಶಂಕರ. ಪ್ರವೀಣ್ ಇವರಿಗೆ ಇನ್ನು ಮುಂದಕ್ಕೆ ಕಮಲಾಕ್ಷ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಪ್ರಾಣನು ನೀವನಿ ಗಾನನು ನೀವನಿ ಪ್ರಾಣನೇ ಗಾನಮನಿ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮನಿ ಪ್ರಾಣನು ನೀವನಿ ಗಾನನ ನೀವನಿ ಪ್ರಾಣಮೇ ಗಾನಮನಿ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮನಿ నాదోపాసన చేసిన వాడను నీవాడను నేనైతే నాదోపాసన చేసిన వాడను నీవాడను నేనైతే ధిక్కరీంద్రజిత హిమగిరీంద్ర సిత కంధర నీల కంధర క్షుద్రులర్క నీరుద్రవీణ నిర్మిత్రగాన నిధి అవతరించర వినివరించర శంకర నాద శరీర పర వేద విహార హర జీవేశ్వర శంకర నిరిదే నిరుపులు మురిదే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనన సిరి సిరి నువ్వరు కాబోలు నిరిదే మెరుపులు మురిదే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనన సిరి సిరి నువ్వరు కాబోలు పరవశాన శిరసు గంగా ధరకు సారిన శివగంగా పరవశాన శిరసు గంగా ధరకు సారిన శివగంగా నాగానల హరినవ్వులు గంగా ఆనంద దృష్టినే తడవంగ శంకర నాద శరీర పర వేద విహార హర జీవేశ్వర శంకర శంకర ಶಂಕರ. ಥ್ಯಾಂಕ್ ಯು. ಇವರಿಗೆ ಇನ್ನು ಮುಂದಕ್ಕೆ ವಿಶ್ವನಾಥ್ ಸಿ. ಓಕೆ, ರಾಜಶೇಖರ್. ಮಂತ್ರದ ಮೂರ್ತಿಯೇ ನಿನ್ನ ಕಣ್ಣು ಬೇಕಿಡೆ ಬಾಣೋತ തുടരുತ್ತೇನೆ ಮಂತ್ರದ ಮೂರ್ತಿಯೇ ನಿನ್ನ ಕಣ್ಣು ಬೇಕಿಡೆ ಬಾಣೋದ തുടരുತ್ತೇನೆ ಮಿಂಚಂಜಿ ನೆಲೆಯಾಯಿ ಮೋನೆ ತೂವಂದೆ ಭೂಮಿ ಮದಪು ಬೇನೆ ಗಿರಿಯೇರಿದು ಸಿರಿ ತೋರ್ಪನು ನಿನ್ನ ಪೂಜೆಗಂದೆ ಕದವಡು ಗಿರಿಯೇರಿದು ಸಿರಿ ತೋರ್ಪನು ನಿನ್ನ ಪೂಜೆಗಂದೆ ಕನವಡು ಮಾಯದ ನಿರಲೆ ನರಮಾನಿನ ಬೆರೆಯೇ ನಿನ ಮಾಯದ ನಿರಲೆ ನನಾನಿಯ ಬೆರೆಯೇ
ಸತ್ಯಗು ನಿರಲಾಂಡು ಭೂಮಿ ಉತ್ತರ ಧರ್ಮನು ಕಾಪುಣವೋ ಧರ್ಮ ದೇವತೆ ತುಳುಬೆರೆ ಪಾಲುಗಾಯ ಮಂತ್ರ ದೇವತೆ ಈ ನಡು ಸಾದಿಡಿಯೇ ದನಿವಾನಗ ಕೈನ ಪತುದಿಗೆ ಕಾಪುಲ ನಡು ಸಾದಿಡೆ ದನಿವಾನಗ ಕೈನ ಪತುದಿಗೆ ಕಾಪುಲ ಮಾಯದ ನಿರಲೇ ನರಮಾನಿನ ಬೆರಿಯೇ ನಿನ್ನ ಮಾಯದ ನಿರಲೇ ನರಮಾನಿನ ಬೆರಿಯೇ ಮಣ್ಣು ಹಕ್ಕ ಸದಾ ನಡುಟು ಹೊಂದಾಯಿ ತುಂಡು ಈ ಜನ್ಮ ಮಿಕ್ಕ ಸಂದಿನ ಮಣ್ಣು ಹಕ್ಕ ಸದಾ ನಡುಟು ಹೊಂದಾಯಿ ತುಂಡು ಈ ಜನ್ಮ ಮಿಕ್ಕ ಸಂದಿನ ನೀಟು ನಯನ ಕೈಕು ಎಕ್ಕಡು ನಿನ್ನ ಪಾದ ಉಡಲುವರ ಗೊಡಿ ನೀಕೇನು ಪಾರ್ದನ ನಾನು ದಿನದ ಬದುಕಿಗೆ ಕೊರ್ತಿನ ಪಾರು ಬರುವ ಹೊಟ್ಟೆಗೆ ಲೆತ್ತಡ ನಾನು ದಿನದ ಬದುಕಿಗೆ ಕೊರ್ತಿನ ಪಾರು ಬರುವ ಹೊಟ್ಟೆಗೆ ಲೆತ್ತಡ ಕಣ್ಣ ನೀರಿಡೆ ನದಿಯಾನಗ ತಲಿಕೆ ಪಂಪಿಯ ಭಯಪಟ್ಟುಲ ಕಣ್ಣ ನೀರಿಡೆ ಮದಯಾನಗ ತೆಲಿಕೆ ಪಂಪಿಯ ಭಯಪಟ್ಟುಲ ಮಾಯದ ನಿರಲೇ ನರಮಾನಿನ ಬೆರಿಯೇ ನಿನ್ನ ಮಾಯದ ನಿರಲೇ ನರಮಾನಿನ ಬೆರಿಯೇ. ಥ್ಯಾಂಕ್ ಯು. ಇವರಿಗೆ ಇನ್ನು ಕಡೆಯ ಸ್ಪರ್ಧಿ ನವೀನ್ ವೇದಿಕೆಯಲ್ಲಿ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಅಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಕಿತ್ತಾಳೆ ಅಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ನವೀನ್ ಅವರಿಗೆ ಈಗ ನಮ್ಮ ಸಂಗೀತ ಸ್ಪರ್ಧೆಯ ಎಲ್ಲ ಸ್ಪರ್ಧಾಳುಗಳು ತಮ್ಮ ಪ್ರತಿಭೆಯನ್ನು ನಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ಈಗ ತೀರ್ಪುಗಾರರು ಈ ಒಂದು ಸ್ಪರ್ಧೆಯ ವಿಜೇತರನ್ನು ಘೋಷಿಸಲಿಕ್ಕಿದ್ದಾರೆ. ಹಾಗೇನೆ ಇಬ್ರು ತೀರ್ಪುಗಾರರು ವೇದಿಕೆಗೆ ಸ್ಫೂರ್ತಿ ಪಡೆದು ನಾನು ಒಂದು ಹಾಡು ಹಾಡ್ತೀನಿ ಅನ್ನುವಂತ ಇಚ್ಛೆ ಇದ್ರೆ ಮುಂದೆ ಬರ್ಬೋದು. ಯಾರಾದ್ರೂ ಹಾಡುವರಿದ್ರ
ಕಾಂಪಿಟೇಷನ್ ನ ಸ್ಪರ್ಧೆಯ ವಿಜೇತರನ್ನು ಈಗಾಗಲೇ ನಾವು ಘೋಷಿಸಲಿಕ್ಕಿದ್ದೇವೆ. ವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಈ ಒಂದು ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮ ಮಿತ್ರರಾದ ಮೋಹನ್ ಪ್ರಸಾದ್ ಮ್ಯಾಂಗ್ಳೂರ್ RMS ರಿಕ್ರಿಯೇಷನ್ ಕ್ಲಬ್ಬಿನ ಸೆಕ್ರೆಟರಿ, ಹಾಗೇನೆ LLG ಸೂಪರ್ವೈಸರ್ ಮ್ಯಾಂಗ್ಳೂರ್ ಹೆಚ್ಚು. ಹಾಗೇನೆ ಇವರಿಗೆ ಇನ್ನೋರ್ವ ತೀರ್ಪುಗಾರರಾಗಿ ಸಹಾಯ ಮಾಡುವವರು ಪೂರ್ಣಿಮಾ ಮಂಗಳೂರು. ಇವರಿಬ್ರು ಸಂಗೀತ ಕ್ಷೇತ್ರದಲ್ಲಿ ಅತ್ಯದ್ಭುತ ತಮ್ಮ ಪ್ರತಿಭೆಯನ್ನು ಮಂಗಳೂರು ಪರಿಸರದಲ್ಲಿ ನೀಡಿದವರು. ಆದ್ರಿಂದ ನಾವು ಈ ಒಂದು ಸ್ಪರ್ಧೆಯಲ್ಲಿ ಯಾರಿಗೂ ಏನು ಬೇಸರ ಆಗಬಾರ್ದು. ಆ ತೀರ್ಪು ಅದೊಂದು ಅಂಶ ಕ್ಷೀರ ನ್ಯಾಯದಂತೆ ಇರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಇಬ್ಬರನ್ನು ನಾವು ಈ ಒಂದು ತೀರ್ಪುಗಾರರಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಪರ್ಧೆಯ ತೀರ್ಪು ಹೊರಬೀಳಲಿದೆ. ಹಾಗೇನೆ ಇನ್ನು ಮುಂದಕ್ಕೆ ನಮ್ಮ 58ನೇ ವಾರ್ಷಿಕ ಮಹಾಸಭೆ ನಡೆಯಲಿಕ್ಕಿದೆ. ಎಲ್ಲ ನಮ್ಮ ಸದಸ್ಯ ಬಾಂಧವರು ವೇದಿಕೆ ಮುಂಭಾಗದ ಆಸನವನ್ನು ಸ್ವೀಕಾರ ಮಾಡಿ ಈ ಒಂದು ಆನ್ಯುವಲ್ ಜನರಲ್ ಬಾಡಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಗಾಯಕರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅವರು ನಮ್ಮನ್ನೆಲ್ಲ ರಂಜಿಸಿದ್ದಾರೆ, ಹಾಗೆ ಇಲ್ಲಿ ಎಲ್ಲರನ್ನು ಉತ್ಸಾಹದಿಂದ ಕೂರಿಸಿಕೊಳ್ಳುವಂತೆ ಮಾಡಿದ್ದಾರೆ. ಅವರ ಉತ್ತಮವಾದಂಥ ಸಂಗೀತಕ್ಕೆ ಈಗ ರಿಸಲ್ಟನ್ನು ನಾವು ಕಾದು ನೋಡಬೇಕಾಗಿದೆ. ರಿಸಲ್ಟ್ ಯಾವ ರೀತಿ ಇರುತ್ತದೋ ಎಂದು ನಾವು ಕೂಡ ಕಾತುರತೆಯಿಂದ ಕಾದು ನೋಡುತ್ತಿದ್ದೇವೆ. ಆದರೆ ಎಲ್ಲರೂ ಚೆನ್ನಾಗಿಯೇ ಹಾಡುಗಳನ್ನು ಹಾಡಿದ್ದಾರೆ. ಅದಲ್ಲದೆ ಈಗ ಮುಂದಿನ ಕಾರ್ಯಕ್ರಮಗಳು ಜರುಗಲಿವೆ. ಈ ಕಾರ್ಯಕ್ರಮಗಳು ಯಾಕೆ ನಡೀತವೆ ಅಂತ ಅಂದರೆ, ಈ ನಮ್ಮ ಮನರಂಜನಾ ಕೂಟವು ನಡೆಸುವ ಉದ್ದೇಶವೇನೆಂದರೆ, ಎಲ್ಲರೂ ಕಾರ್ಯಗಳಲ್ಲಿ ತಮ್ಮ ವರ್ಷವಿಡೀ ಕಾರ್ಯಗಳಲ್ಲಿ ಪಾಲ್ಗೊಂಡಿರ್ತಾರೆ. ಹಾಗೆ ಅವರು ಪಾಲ್ಗೊಳ್ಳುತ್ತಾ ತಮ್ಮ ಹವ್ಯಾಸಗಳನ್ನು ಮರೆತು ಬಿಟ್ಟಿರ್ತಾರೆ. ಹೀಗೆ ಮುಂದುವರಿತಾ ಹೋದರೆ ಅವರ ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ. ಹಾಗೆ ಕೆಲಸದ ಒತ್ತಡವು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತದೆ. ಆದ ರೀತಿ ಇಲಾಖೆವಾರು ಈ ರೀತಿ ಮನರಂಜನಾ ಕೂಟಗಳನ್ನು ಮಾಡುವುದರಿಂದ ಏನಾಗುತ್ತದೆ ಅಂದರೆ, ಅವರಿಗೆ ಅವರ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶಗಳನ್ನು ಕೊಟ್ಟಂತಾಗುತ್ತದೆ. ಅಲ್ಲದೆ ಅವರು ಮನಸ್ಪೂರ್ವಕವಾಗಿ ಅವರು ತಮ್ಮ ಹವ್ಯಾಸಗಳಲ್ಲಿ ತೊಡಗಿ ವರ್ಷದಲ್ಲಿ 1 ದಿನ 2 ದಿನ ಅಥವಾ ಹೀಗೆ 1 ವಾರವೋ ಅವರು ಈ ಮನರಂಜನಾ ಕೂಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅವರಿಗೆ ಮನಸ್ಸಿಗೆ ಒಂದು ಉಲ್ಲಾಸ ನೀಡುತ್ತದೆ. ಈ ಒಂದು ಉಲ್ಲಾಸವು ಅವರಿಗೆ ಮುಂದೆ ಮತ್ತೆ 1 ವರ್ಷ ಕೆಲಸವನ್ನು ಮಾಡಲು ಹೊಸ ಉತ್ಸಾಹವನ್ನು ನೀಡುತ್ತದೆ. ಈ ರೀತಿ ಆಗುವುದರಿಂದಲೇ ಎಲ್ಲ ಇಲಾಖೆಗಳು ಮನರಂಜನಾ ಕೂಟಗಳನ್ನು ನಡೆಸುವುದು ಅನಿವಾರ್ಯವಾಗಿರುತ್ತದೆ. ಅದನ್ನು ಮನಗೊಂಡು ನಮ್ಮ RMS ಬಳಗವು ಪ್ರತಿ ವರ್ಷವೂ ಈ ರೀಕ್ರಿಯೇಷನ್ ಕ್ಲಬ್ ಅಂತ ಮಾಡಿಕೊಂಡು ಪ್ರತಿ ವರ್ಷವೂ ಮನರಂಜನಾ ಕೂಟವನ್ನು ನಡೆಸುತ್ತದೆ, ಆಟೋಟಗಳನ್ನು ನಡೆಸುತ್ತದೆ, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಈ ರೀತಿ ಮಾಡುವುದರಿಂದ ಎಲ್ಲ ಒಂದು ಈ ಕೆಲಸಗಾರರಲ್ಲಿ ಉತ್ಸಾಹ, ಅಧಿಕಾರಿಗಳಲ್ಲಿ ಮತ್ತೆ ಒಂದು ಒಳ್ಳೆಯ ಉತ್ಸಾಹ ಮೂಡಿ ಅವರು ಮುಂದೆ ತಮ್ಮ 1 ವರ್ಷವಲ್ಲ ಮತ್ತೆ ಉತ್ಸಾಹದಿಂದ ಕೆಲಸ ಮಾಡಲು ಅವರಿಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ. ಆದ್ದರಿಂದ ಇಂಥ ಆಟೋಟಗಳು ತುಂಬ ನಡೆಯಬೇಕೆಂದು ನಾನು ಇಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯನ್ನು ಒಂದು ಸೂಕ್ತ ಸಮಯದಲ್ಲಿ ಬಳಸಿ ತನ್ನ ಮನದ ಅನಿಸಿಕೆಯನ್ನು ನೀಡಿದಂತ ನಮ್ಮ ಶಿವರಾಜ್ ಜಿ ಅವರಿಗೆ ಅಭಿನಂದನೆಗಳು. ಯಾಕಂದ್ರೆ ಅವರು ಹೇಳಿದಾಗೆ ವರ್ಷ ಪೂರ್ತಿ ನಾವು
ಕೆಲಸದ ಬಿಸಿ ಇರ್ತೀವಿ. ಒಂದು ದಿನ ವರ್ಷಕ್ಕೆ ಬೂಸ್ಟ್ ನೀಡುವಂತಹ ಒಂದು ಕಾರ್ಯಕ್ರಮ, ಒಂದು ದಿನದ ಏನು ನಾವು ಇಂಥ ಒಂದು ಕಾರ್ಯಕ್ರಮ ಒಂದು ಅಥವಾ ಜಾಸ್ತಿ, ಹೆಚ್ಚಿನವರಿಗೆ ಒಂದೇ ದಿನ ಇರ್ತದೆ, ಹೆಚ್ಚಿನವರು ಕೆಲಸ ಆಯ್ತು ಮನೆ ಆಯ್ತು ಅಷ್ಟೇ. ಇದೊಂದು ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ನಮಗೆ ಸ್ಫೂರ್ತಿಯನ್ನು ಚಾರ್ಜ್ ಮಾಡಿದಾಗೆ ಅಂತ ಒಂದು ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ತೀರ್ಪುಗಾರರು ರೆಡಿನಾ? ಓಕೆ, ನೆಕ್ಸ್ಟ್ ನಮ್ಮ ಮುಂದಿನ ಆಂಕರ್ಗಳಿಗೆ ಒಂದು ಅವಕಾಶ ಇದೆ, ಬನ್ನಿ. ನೆಕ್ಸ್ಟ್ ಆಂಕರಿಂಗ್ ಮಾಡುವವರು ಮಲ್ಲಿಕಾರ್ಜುನ ಹೋದ್ರ? ನಿನ್ನೆ ಕೆಲವರು ಮುಂದೆ ಬಂದ್ರು, ನಾವು ಆಂಕರಿಂಗ್ ಮಾಡ್ತೀವಿ ಅಂತ, ಅದಕ್ಕೆ ಬನ್ನಿ ನೀವು, ನಿಮ್ಗೂ ಅವಕಾಶ ಕೊಡುವ, ಮುಂದಿನ ಸಾಲದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೀವಿ. ಯಾಕಂದ್ರೆ ಬನ್ನಿ. ತಂದೆ ನಕ್ರೆ ಅಧಿಕಾರ, ತಾಯಿ ನಕ್ರೆ ಮಮಕಾರ, ನೀವುಗಳ ನಕ್ರೆ ಪುರಸ್ಕಾರ. ನಿಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ್ ಕಮತ್ಗಿ ಮಾಡುವ ನಮಸ್ಕಾರ. ಈ ಒಂದು ಮನರಂಜನಾ ಕ್ರೀಡಾಕೂಟದಲ್ಲಿ ಇಲ್ಲಿವರೆಗೂ ಒಂದು ಸಂಗೀತದ ಹಾಡುಗಳನ್ನು ಹಾಡುತ್ತಾ ತಮ್ಮೆಲ್ಲರನ್ನು ಮನರಂಜಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ನಮ್ಮ ಈಗ ತಾನೇ ನನ್ನ ಸಹೋದರ ಶಿವರಾಜ್ ಹೇಳಿದಾಗೆ, ಈ ಒಂದು ಕೆಲಸದ ಒತ್ತಡದಲ್ಲಿ ನಾವು ಯಾವ ರೀತಿ ನಮ್ಮ ಹವ್ಯಾಸಗಳನ್ನು ಮರೆತಾ ಇದ್ವಿ ಎಂದು ಅದನ್ನು ಪದೇ ಪದೇ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಮುಂತರುವುದರ ಮೂಲಕ ನಡೆಸಿಕೊಡಬೇಕು ಎಂದು ಅವನು ಹೇಳಿದ. ಹಾಗೆ ನಮ್ಮ ಈ ಒಂದು ಮೊದಲು ಅಂಚೆ ಕಚೇರಿಯ ಪತ್ರಗಳು ಹೇಗಿರ್ತಿದ್ವು ಅಂದ್ರೆ, ಒಬ್ಬರಿಗೆ ಇನ್ನೊಬ್ಬರಿಗೆ ಹೇಗೆ ಬರೀತಿದ್ರು ಅಂದ್ರೆ, ನಾನು ಕ್ಷೇಮ ನೀನು ಕ್ಷೇಮವೇ, ರಜೆಯಲ್ಲಿ ಮಕ್ಕಳೊಂದಿಗೆ ಊರಿಗೆ ಬಂದು ಹೋಗಿ ಅಂತ ಇರ್ತಿದ್ದು. ಈಗಿನ ಅಂಚೆ ಪತ್ರಗಳು ಬದಲಾಗಿವೆ. ನಿಮ್ಮ ಸಾಲದ ವಾಯಿದೆ ಮುಗಿದಿದೆ, 7 ದಿನದಲ್ಲಿ ಬಂದು ಭೇಟಿ ಕೊಡಿ, ಈ ರೀತಿಯಾದಂತ ಒಂದು ಪತ್ರಗಳು ಈಗ ಸದ್ಯಕ್ಕೆ ಉಲ್ಲೇಖ ಆಗಿದ್ದಾರೆ. ಇದು ಅಂಚೆ ಕಚೇರಿ ಎಂದರೆ ಮೊದಲಿಂದನೂ ಪತ್ರಗಳಲ್ಲಿ ಇನ್ನೊಬ್ಬರ ಯೋಗಕ್ಷೇಮದ ಬಗ್ಗೆ ಮೊದಲು ಹೆಚ್ಚಿನ ಒಂದು ಗಮನ ಇರ್ತಿತ್ತು. ಆದರೆ ಈಗ ಅದು ಪೂರ ಒಂದು ಬದಲಾವಣೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಮನರಂಜನಾ ಕ್ರೀಡಾಕೂಟದಲ್ಲಿ ಈಗ ತಾನೇ ಅದ್ಭುತವಾಗಿ ಹಾಡುಗಳನ್ನು ಹಾಡಿದಂತ ಎಲ್ಲ ಸ್ಪರ್ಧಾರ್ಥಿಗಳು ತಮ್ಮ ಒಂದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಒಂದು ಯಾವುದೇ ಕಾರ್ಯಕ್ರಮ ಆಗಿರಲಿ, ಒಂದು ಆ ಕಾರ್ಯಕ್ರಮಕ್ಕೆ ಸಂಗೀತ ಎಷ್ಟು ಮುಖ್ಯ ಎಂದರೆ, ಮನೆಗೆ ಬಣ್ಣ ಹಚ್ಚಿದ್ರೆ ಎಷ್ಟು ಚಂದ ಕಾಣ್ತದೋ, ಮದುವೆಗೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಪೆಂಡಲ್ನ ಹೊಡೆದ್ರೆ ಎಷ್ಟು ಚಂದ ಕಾಣ್ತದೋ, ಅದೇ ರೀತಿ ಒಂದು ಸಂಗೀತ ಒಂದು ಹಾಡು ಇದ್ರೇನೆ ಆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತದೆ. ಅಂತ ಒಂದು ಹಾಡುಗಳನ್ನು ಇಲ್ಲಿವರೆಗೆ ಹಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಧನ್ಯವಾದಗಳನ್ನು ಸೂಚಿಸುತ್ತಾ, ಈಗ ಸ್ವಲ್ಪ ಸಮಯದಲ್ಲಿ ಫಲಿತಾಂಶ ಹೊರಬೀಳಲಿದೆ. ಥ್ಯಾಂಕ್ ಯು, ಧನ್ಯವಾದ. ನಡೆದಂತ ಸಂಗೀತ ಸ್ಪರ್ಧೆಯ ವಿಜೇತರನ್ನು ಘೋಷಿಸುವಂತಹ ಸಮಯ. ನಮ್ಮ ಇಬ್ರು ತೀರ್ಪುಗಾರರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೋಹನ್ ಪ್ರಸಾದ್ ಹಾಗೂ ಪೂರ್ಣಿಮಾ ಮೇಡಮ್ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ 3 ಬಹುಮಾನಗಳನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಈ 3 ವಿಜೇತರನ್ನು ನೀವು ಘೋಷಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ, ಬಟ್ ಜಡ್ಜ್ ಮಾಡುವಾಗ ಸ್ವಲ್ಪ 1 ಮಾರ್ಕ್ ಅರ್ಧ ಮಾರ್ಕ್ ಈ ಥರ ಆಗ್ತದೆ. ನಿಮ್ಮದು ಪ್ರೋಗ್ರಾಮ್, ಯಾರಿಗೂ ಬೇಸರ ಇಲ್ಲ ತಾನೆ? ಥ್ಯಾಂಕ್ ಯು. ಹಾಗಾಗಿ ರಿಸಲ್ಟ್ ಹೇಳ್ಬೇಕಾ ರಿಸಲ್ಟ್? ಯಾ, ಥ್ಯಾಂಕ್ ಯು. 3rd ಪ್ಲೇಸ್ ಬಂದಿದೆ ನವೀನ್. ಸೆಕೆಂಡ್ ಪ್ಲೇಸ್ ವಿದ್ಯಾ. ಫಸ್ಟ್ ಪ್ಲೇಸ್ ಗೋಸ್ ಟು ಕಮಲಾಕ್ಷ. ಥ್ಯಾಂಕ್ ಯು. ಕೆಲವರು ಎಣಿಸಲು ಇರ್ಬೋದು, ನಮಗೆ ಯಾಕೆ ಪ್ರೈಸ್ ಬರಲಿಲ್ಲ ಅಂತ. ನಾವು ಚೆನ್ನಾಗಿ ಹಾಡಿದ್ದೀವಲ್ಲ, ಯಾಕೆ ಬರಲಿಲ್ಲ ಅಂತ. ಮೊನ್ನೆ ಸರ್ ಕ್ಲಬ್ ಇದ್ದು ಇದರಲ್ಲಿ ಕೊಟ್ಟಿದ್ರು, ಅದನ್ನು ಕಂಠಪಾಠ ಮಾಡಿಕೊಂಡು ಬರಬೇಕು ಅಂತ. ಕೆಲವರು ಮೆಲ್ಲ ಚೀಟಿ ಎತ್ತಿದ್ರು.
ಅದಕ್ಕೆ ಮೈನಸ್ ಆಯ್ತು. ಅದಕ್ಕೆ ಹೇಳುದು, ಅಲ್ಲಿ ಏನು ಕೊಟ್ಟಿದ್ದಾರೆ 3 ನಿಮಿಷ ಕಂಠಪಾಠ ಮಾಡಿ ಅಂತ. ಕಂಠಪಾಠನೂ ಮಾಡ್ಲಿಲ್ಲ, ಮೆಲ್ಲ ಚೀಟಿ ಎತ್ತಿದ್ರು, ಅದಕ್ಕೆ ಮೈನಸ್ ಆಗಿದೆ. ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೊಂಡು ಬನ್ನಿ. ನೀವು ಚೆನ್ನಾಗಿ ಹಾಡಿದಿರಿ, ಹಾಗಾಗಿ ನಿಮ್ಗೆ ಮೈನಸ್ ಆಗಿದೆ. ಮತ್ತೆ ಕೆಲವರಂದ್ರೆ, ನಾನು ತಪ್ಪು ಹೇಳುದಲ್ಲ, ಆ ಚೀಟಿ ಅಲುಗಾಡ್ತಾ ಇತ್ತು. ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಈ ಸ್ಟೇಜಿನ ಸೆಂಟರ್ಗೆ ಬಂದು ಹಾಡಬೇಕು, ಸೈಡಿಗೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಮುಂದಕ್ಕೆ ನಿಮಗೆ ಒಳ್ಳೆ ಇದು ಬರ್ತದೆ, ಯಾಕಂದ್ರೆ ಧೈರ್ಯ ಬರ್ತದೆ ಹಾಡ್ಲಿಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಾಗೆ ನಮ್ಗೆ ಇಲ್ಲಿ ಬಂದು ಈ ಸ್ಪರ್ಧೆಗೆ ನಾವು ಸಹ ಭಾಗವಹಿಸಿದ್ದೇವೆ. ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಕ್ಲಬ್ಬಿಗೆ ನಾವು ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿ ಒಂದು ಉತ್ತಮ ತೀರ್ಪನ್ನು ಕೊಟ್ಟು ತಮ್ಮ ಟಿಪ್ಸ್ ಕೊಟ್ಟಿದ್ದಾರೆ, ಸಲಹೆ ಸೂಚನೆ. ಒಂದು ಹಾಡುಗಾರರು ಯಾವ ರೀತಿ ಇರಬೇಕು, ಏನು ತಮ್ಮ ಕ್ವಾಲಿಟಿಯನ್ನು ಮೇಂಟೈನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಸಜೆಷನ್ ಕೊಟ್ಟಿದ್ದಾರೆ. ಉತ್ತಮವಾದ ಒಂದು ಅವಕಾಶ ನಿಮಗೆಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ನೀವು ಸದುಪಯೋಗ ಪಡ್ಕೊಂಡು ಇನ್ನೂ ವಿಜೇತರಾಗಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನೀಡುವಂತ ಅವಕಾಶ ನಿಮಗೆ ಆಗಲಿ. ಹಾಗೆಯೇ ಈ ತೀರ್ಪನ್ನು ನೀಡಿದಂತ ಇಬ್ಬರಿಗೂ ನಾವು ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ನಾವು ನೆನಪಿನ ಕಾಣಿಕೆ ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದೇವೆ. ನಮ್ಮ ಎಸ್.ಆರ್.ಎಂ ಸರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಾಗಿ ಕೇಳಿಕೊಳ್ತೇವೆ. ಅಭಿನಂದನೆಗಳು ಮೋಹನ್ ಪ್ರಸಾದ್ ಹಾಗೂ ಪೂರ್ಣಿಮಾ ಮೇಡಮ್, ನಮ್ಮ ಮಲ್ಲಿಕಾ ಮೇಡಮ್ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕಾರ ಕೊಟ್ಟಿದ್ದೀರಾ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಆಶಿಸ್ತಾ ಇದ್ದೇನೆ. ಹಾಗೇನೆ ಅಷ್ಟಕ್ಕೆ ಬಿಡುವುದಿಲ್ಲ, ಇಬ್ಬರು ಒಂದೊಂದು ಹಾಡಾಡಿ ನಮ್ಮನ್ನು ರಂಜಿಸಬೇಕು.
ಕೊನೆಯ ಕ್ಷಣದಲ್ಲಿ ನನ್ನ ವಿನಂತಿಗೆ ಹಾಡು ಹಾಡಿ ನಮ್ಮನ್ನು ರಂಜಿಸಿದಂತ ಮೋಹನ್ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ ನವಿಲ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದ ಹೃದಯ ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದ ಹೃದಯ ನೀ ನಡೆಸುವ ಅಂಬಿಗನಾಗಿ ಬಂಗಾರ ತೇರನ್ನು ಏರಿ ನಾನಿನ್ನ ಸಂಗದಿ ಮೆರೆವೆ ಸುಖವೆಂಬ ಉಯ್ಯಾಲೆಯಲ್ಲಿ ಸಖನಿನ್ನ ತೂಗುವೆ ಹಾಯಾಗಿ ಕೂಗಿ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಮಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. Thank you. Thank you. ನಿಜವಾಗಿ ತೋರಿನ ಒಂದು ಹಾಡು ಹಾಡು ಇನ್ನೊಂದು ಸವರಂಜಿಸಬೇಕು. ಖಂಡಿತ ಸಂಜೆ ತನಕ ಹಾಡು ಹೇಳಿ ನಾನು ಹಾಡ್ತೇನೆ.
ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೊಂದು ಲತಾ ಮಂಗೇಶ್ಕರ್ ಹಾಡಿರುವಂತಹ ಒಂದು ಗೀತೆ, ಹಳೆಯದು. ಹೊಸ ಸಾಂಗ್ಸ್ ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ, ಬಟ್ ಹಳೆಯ ಸಾಂಗಿಗೆ ಇರುವಂತ ಒಂದು ಸಾಹಿತ್ಯ ಆಗಿರಲಿ, ಒಂದು ಸಂಗೀತ ಸಂಯೋಜನೆ ಆಗಿರಲಿ, ತುಂಬಾ ಯಾವತ್ತೂ ಮರೆಯದಂತೆ ಹಾಡುಗಳು. ಹಾಗಾಗಿ ನಾನು ಹಳೆಯ ಸಾಂಗ್ ಅನ್ನೇ ಚಾಯ್ಸ್ ಮಾಡಿದ್ದೇನೆ. अनिल चौहान कराओके। कराओके जगत में आपका पसंदीदा चैनल संगीत सीखने वालों ಸಂಗೀತದ ಶಕ್ತಿ ತುಂಬಾ ಅದ್ಭುತ. ಎಷ್ಟೋ ನೋವಿದ್ರೂ ಕೂಡ ಒಂದು ಮರೆಸುವ ಶಕ್ತಿ ಇರುವುದು ಓನ್ಲಿ ಸಂಗೀತಕ್ಕೆ ಮಾತ್ರ. ಅದಕ್ಕಾಗಿ ಹೇಳ್ತೇನೆ, ಸಂಗೀತವನ್ನು ಬಿಡಬೇಡಿ. ನೀವು ಒಳ್ಳೆ ಹಾಡ್ತೀರಾ ನಿಜವಾಗ್ಲೂ, ಆದ್ರೆ ನಿಮ್ಮ ಆ ಸ್ವರಗಳು ಆ ಸ್ವರ ಸ್ಥಾನದಲ್ಲಿ ಇರಲಿಲ್ಲ. ಸೊ
ಹಾಗೆ ಎಲ್ಲರೂ ಸಹ ಅಭ್ಯಾಸ ಮಾಡಿ ಸಂಗೀತ, ಯಾಕಂದ್ರೆ ಸಂಗೀತ ಅಷ್ಟು ಬೇಗ ಒಲಿಯುವುದಿಲ್ಲ. ಅದು ನಾವು ನಮ್ಮ ಮನಸ್ಸಿನಿಂದ ಹಾಡಬೇಕು. ಒಂದು ತುಂಬ ಶಕ್ತಿ, ಪವರ್ಫುಲ್ ಆದ ಒಂದು ಏನು ಒಂದು ನೋವನ್ನು ಮರೆಸುವ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದು ಅವಕಾಶ ಕೊಟ್ಟು ಸಂಗೀತವನ್ನು, ನನ್ನ ಸಂಗೀತ ಏನು ಗೊತ್ತಿಲ್ಲ ನಾನೇನು ಹಾಡಿದ್ದೇನಂತ, ಬಟ್ ಈ ನನ್ನ ಕರ್ಕಶ ವಾಯ್ಸ್ ನಮಗೆ ನಿಮ್ಮ ಮನಸ್ಸಿಗೆ ತಟ್ಟಿದೆ ಅಂತ ಒಂದು ನಾನು ಭಾವಿಸ್ತೇನೆ. ಅಂದ್ರೆ ಎಲ್ಲರ ಮುಖದಲ್ಲಿ ಆ ಒಂದು ಫೀಲ್ ಇತ್ತು, ಅದೇ ನಮಗೆ ಕೊಡುವಂತ ನೀವು ಬಹುಮಾನ. ನಾವು ಏನು ಹಾಡ್ತೇವೆ ಅದನ್ನು ನೀವು ನಮಗೆ ಹಿಂದೆ ಕೊಡ್ತೀರಲ್ಲ, ಆ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಮನಸ್ಸಿನಿಂದ ಅದು ನಿಮ್ಮ ಮುಖದಲ್ಲಿ ವ್ಯಕ್ತವಾಗ್ತದೆ. ಆ ಭಾವನೆಗಳು, ಅಂದ್ರೆ ಮನಸ್ಸು ಎಂಬುದು ಮುಖದ ಒಂದು ಕನ್ನಡಿ, ಮನಸ್ಸಿನ ಕನ್ನಡಿ ಮುಖ. ಸೊ ಹಾಗೆ ಅನ್ಕೊಂಡೆ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ದೀರಂತ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಪೂರ್ಣಿಮವಾಗಿ ಮಲ್ಲಿಕಾ ಇನ್ನು ಎಂದೂ ಮರೆಯದಾದಂತಹ ಒಂದು ಹಾಡುಗಳನ್ನು ನಮ್ಮ ಮನದ ಆಳಕ್ಕೆ ನೀವು ದಾಟಿಸಿದ್ದೀರಾ. ಇದು ನಿಜವಾಗಿಯೂ ಇಂಥ ಒಂದು ಅವಕಾಶ ನಮಗೆ ಸಿಗಲಿಲ್ಲ. ಮೋಹನ್ ಪ್ರಸಾದ್ ಅವರು, ನೀವು ಜಡ್ಜ್ ಆಗಿ ಬರ್ಬೇಕಂತ ಕೇಳಿದಾಗ ಮೋಹನ್ ಪ್ರಸಾದ್ ಇಲ್ಲ, ನನ್ನ ಸ್ನೇಹಿತ ಒಬ್ಬರು ಇದ್ದಾರೆ, ಅವರನ್ನು ಕರ್ಕೊಂಡು ಬರ್ತೀನಿ. ನಿಜವಾಗಿ ಇದೊಂದು ಅದ್ಭುತವಾದ ಒಂದು ನಮಗೆ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ಈ ಮೋಹನಣ್ಣನ ಬಗ್ಗೆ ಹೇಳುವುದಕ್ಕೆ ಒಂದು ತುಂಬಾ ಅಂದ್ರೆ ತುಂಬಾ ಇದೆ ನನ್ನ ಮನಸ್ಸಲ್ಲಿ. ಅವರಿಗೆ ನಮ್ಮ ಒಂದು ಅಣ್ಣ ಸಮಾನ ಅವರು. ಸೊ ಬಾರಿ ಒಂದು ಒಳ್ಳೆ ವ್ಯಕ್ತಿತ್ವ, ಅಂದ್ರೆ ಡೌನ್ ಟು ಅರ್ತ್. ಯಾರಿಗೊಂದು ಮಾತು ಹೇಳ್ಬೇಕಾದ್ರೂ ಸಹ ಅವರಿಗೆ ಅಷ್ಟು ಹೇಳ್ಬೇಕಾ ಬೇಡವಾ ಅಂತ ಒಂದು ವ್ಯಕ್ತಿತ್ವ. ಕೈ ನೀಡಿ ಒಂದು ಕೈ ಹಸ್ತದಿಂದ ಅವರ ಎಲ್ರಿಗೂ ಹೆಲ್ಪ್ ಮಾಡುವಂತ ಒಂದು ನೇಚರ್. ತುಂಬಾ ದೇವರವ್ರನ್ನ ಚೆನ್ನಾಗಿಟ್ಟಿರ್ಲಿ, ಅವರ ಸಂಬಂಧವನ್ನು ಅಷ್ಟೇ, ಕುಟುಂಬಸ್ಥರನ್ನು ಹಾಗೆ ಒಳ್ಳೇದಾಗ್ಲಿ ಅವರಿಗೆ. ಇದೊಂದು ನನ್ನ ತುಂಬಾ ಮನಸ್ಸಿನ ಭಾವನೆ ನಂದು. ಥ್ಯಾಂಕ್ ಯು ಸರ್. ಧನ್ಯವಾದಗಳು.